ಹಲವಾರು ವರ್ಷದ ಕನಸಾದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ನಾಡವರನ್ನ ಬಾರ್ಕೂರು ಮಹಾಸಂಸ್ಥಾನದ ಡಾಕ್ಟರ್ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಒಂದುಗೂಡಿಸಿದ್ದಾರೆ. ಅಂಕೋಲಾ ಶೆಟಗೇರಿ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಜರುಗಿದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಮಹತ್ವದ ಕಾರ್ಯಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಜರುಗಿದ ಸಭಾ ಕಾರ್ಯಕ್ರಮವನ್ನು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ, ಅನೇಕ ವರ್ಷದಿಂದ ಇಂತಹ ಕಾರ್ಯವನ್ನು ಮಾಡಲಾಗದೆ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಮತ್ತು ಗುರುಗಳ ಮೂಲಕ ಸಮಾಜವನ್ನು ಒಂದುಗೂಡಿಸುವ ಕಾರ್ಯ ಉತ್ತಮ ಕಾರ್ಯವಾಗಿದೆ. ಕರಾವಳಿಯ 2 ಜಿಲ್ಲೆಯಲ್ಲಿನ ಬಲಿಷ್ಠರು ಒಂದಾಗಿರುವುದು ಉತ್ತಮ ಎಂದರು. ಇದೇ ಸಂದರ್ಭದಲ್ಲಿ ಬಾರ್ಕೂರು ಮಹಾಸಂಸ್ಥಾನ ಕೋಡ ಮಾಡುವ ಭೂತಾಳ ಪಾಂಡ್ಯ ಪ್ರಶಸ್ತಿಯನ್ನು ಡಾಕ್ಟರ್ BM ಹೆಗ್ಡೆ ಮತ್ತು ಡಾಕ್ಟರ್ NR ನಾಯಕ್ ಅವರಿಗೆ ಪ್ರದಾನ ಮಾಡಲಾಯಿತು. ಬಾರ್ಕೂರು ಮಹಾಸಂಸ್ಥಾನದ ಪದಾಧಿಕಾರಿಗಳು ಉತ್ತರ ಕನ್ನಡ ಘಟಕಕ್ಕೆ ಅಳುಪ ಧ್ವಜವನ್ನು ನೀಡಿ ಬರಮಾಡಿಕೊಳ್ಳಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಹಲವಾರು ರಾಜಕೀಯ ಪಕ್ಷ ಅಭಿಪ್ರಾಯ ಭೇದ ಮತ್ತು ಆಚರಣೆ ಹೊಂದಿದ ಸಮಾಜಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮತ್ತು ಗುರುಗಳಿಂದ ಮಾತ್ರ ಒಂದುಗೂಡಿಸುವ ಕಾರ್ಯ ಸಾಧ್ಯ ಎನ್ನುವುದಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಎಂದರು. ಉತ್ತರ ಕನ್ನಡ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ DN ನಾಯಕ್, ಅಪ್ಪಣ್ಣ ಹೆಗಡೆ, KM ಶೆಟ್ಟಿ, ದೇವರಾಜ್ ಗಾಂವ್ಕರ್, ಆನಂದು ಕವರಿ, ಗೋಪಾಲಕೃಷ್ಣ ನಾಯಕ್ ಅಗಸೂರು, ಪ್ರದೀಪ್ ನಾಯಕ್ ದೇವರಬಾವಿ, ವೆಂಕಟರಮಣ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಾಳನ್ನ ಒಂದು ಸಾಹಸವೆಂದು ಭಾವಿಸಿದರೆ ಅದಕ್ಕೆ ಬೇಕಾದ ಉತ್ಸಾಹದ ಸಂಭ್ರಮವೇ ಬೆಳಕಿನಂತಿರುತ್ತದೆ. ಚಿರಕಾಲ ಉರಿಯಲಿ, ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದುಃಖ ದುಮ್ಮಾನದ ಕತ್ತಲೆ. ಈ ಒಂದು ಕಾರ್ಯಕ್ರಮದಲ್ಲಿ ಭೂತಾಳ ಪಾಂಡ್ಯ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಈ ಭಾಗದ ಒಂದು ನಾಡವ ಸಮುದಾಯದವರೇ, ಅದೇ ಸಮಾರಂಭದಲ್ಲಿ ಯಶಸ್ಸನ್ನು ಹೆಚ್ಚಿಸಬಹುದು. ಇಸ್ವಿಯಲ್ಲಿ ಹುಟ್ಟುಕೊಂಡ ಈ ಧ್ವಜ ಅವರ ಲಾಂಛನವಾಗಿ 2 ಮೀನು ಮತ್ತೆ ಧ್ವಜ, ಛತ್ರಿ, ಸೂರ್ಯಚಂದ್ರರನ್ನ ಅವರು ನಾಣ್ಯದಲ್ಲೂ ಸಹ ಲಾಂಛನವನ್ನಾಗಿಸಿಕೊಂಡಿದ್ರು. ಅದೇ ಶ್ರೀ 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 ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರಿಗೆ ಇವತ್ತಿನ ಜಂಟಿ ಸಮುದಾಯಕ್ಕೆ ಈ ಬಾರ್ಕೂರು ಸಂಸ್ಥಾನ ದಾರಿದೀಪವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನು ಅಷ್ಟರವರೆಗೆ ಕೂಪಮಂಡುಕನಾಗಿದ್ದೆ. ನನಗೆ ಧಾರ್ಮಿಕ ವಿಚಾರದ ಬಗ್ಗೆ ಜಾಸ್ತಿ ಅರಿವಿರಲಿಲ್ಲ.
ಆದ್ದರಿಂದ ಈ ಸಮಾಜದಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವು ಕೂಡ ಇರಲಿಲ್ಲ. ಯಾಕೆ ಆಗ್ತದೆ ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡಿದಾಗ ಭಾಳ ಕಷ್ಟದಿಂದ ನಾನು ತಿಳ್ಕೊಂಡಂಥ ವಿಚಾರ ಏನಂದರೆ, ಇವತ್ತಿನ ಪರಿಸ್ಥಿತಿಗೆ ವ್ಯಕ್ತಿಗಳು ಕಾರಣವಲ್ಲ, ನಮ್ಮ ಸಮಾಜ. ನಾವಿರುವಂಥ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕತೆಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಹಗುರವಾಗಿ ಹೇಳ್ತಾರೆ, ಅವನು ಹುಚ್ಚಾರಿ ಬಿಟ್ಬಿಡಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ. ರಾಮನಿಗೂ ಸಹ ಇದೇ ಕಷ್ಟ ಆಗಿತ್ತಂತೆ. ಸುಗ್ರೀವನನ್ನು ಬಿಟ್ರೆ ಯಾರನ್ನ ನಾಯಕ ಮಾಡೋದು ಅಂತ. ಯಾಕೆಂತಂದ್ರೆ ಆಗ ಇದ್ದದ್ದು ಅಷ್ಟೂ ಜನ ಕಪಿಗಳು ಅಂತ ಎಲ್ಲರಿಗೂ ಉಲ್ಲೇಖ ಇಲ್ಲ ರಾಮಾಯಣದಲ್ಲಿ. ಏನಂತ ಉಲ್ಲೇಖ? ಎಲ್ಲರನ್ನು ಕಪಿನಾಯಕರಂತಲೇ ಉಲ್ಲೇಖ ಇಲ್ಲ. ಹಾಗಾಗಿ ಅಷ್ಟು ಜನರನ್ನ ಧರ್ಮಕ್ಕೋಸ್ಕರ, ಯುದ್ಧಕ್ಕೋಸ್ಕರ ರಾಮ ಕರ್ಕೊಂಡ, ಗೆದ್ದ. ಯಾವಾಗಲೂ ಅಷ್ಟೇ, ಎಲ್ಲರನ್ನು ಕೇಳ್ತಾ ಹೋದ್ರೆ ಯಾವ ಕೆಲಸವೂ ಆಗೋದಿಲ್ಲ. ನಮಗೆ ಯಾರಿಗೆ ಇಷ್ಟ ಉಂಟು, ಯಾರು ನಿಜವಾಗ್ಲೂ ತತ್ವನಿಷ್ಠೆನಲ್ಲಿ ನಾವು ಒಪ್ಪಿಕೊಂಡಿದ್ದೇವೋ ಅದು ನಾವು ಮಾಡ್ತಾ ಹೋಗ್ಬೇಕು. ಆಮೇಲೆ ಅವರು ಕೂಡ್ತಾ ಹೋಗ್ತಾ ನದಿ ಹುಟ್ಕೊಳ್ತದೆ. ಹುಟ್ಟಿದ ನದಿ ಸಮುದ್ರ ಸೇರ್ತದೆ ಅನ್ನುವಂಥದ್ದು ಅದಕ್ಕೂ ಗೊತ್ತಿರೋದಿಲ್ಲ. ಅದು ಭೂಮಿ ನಿಯಮ ತಗೊಂಡೋಗಿ ಸಮುದ್ರಕ್ಕೆ ಸೇರಿಸ್ತದೆ. ಸಮುದ್ರಕ್ಕೆ ಸೇರಿಸುವಾಗ ಆ ನದಿಯ ಜೊತೆನಲ್ಲಿ ಬಹಳಷ್ಟು ನದಿ ಉಪನದಿಗಳೆಲ್ಲ ಸೇರ್ತಾ ಹೋಗ್ತವೆ ವಿನಃ ಈ ನದಿ ಆ ಉಪನದಿಗಳು ಸೇರ್ಕೊಳ್ಳಿ ಅಂತೇಳಿ ಕಾಯ್ತಾ ಹೋಗೋದಿಲ್ಲ, ತಾನಾಗಿಯೇ ಸೇರ್ತಾ ಹೋಗೋದು. ಹಾಗೆ ಸಂಸ್ಥಾನ ಹುಟ್ಟುವಾಗಲೂ ಸಹ ಈ ಪ್ರಶ್ನೆಗಳು ಬಹಳ ಬಂದಿದೆ.